ಬೆಳ್ತಂಗಡಿ ತಾಲೂಕಿನ ನಾವೂರ ಗ್ರಾಮದಲ್ಲಿ ಸುಮಾರು 15 ಮನೆಗೆ ಕರೆಂಟ್ ಕಂಬ ಹಾಕದೆ ಕೇವಲ ವಿದ್ಯುತ್ ಮೀಟರ್ ಹಾಕಿ ಜನರಿಗೆ ಮೋಸ ಮಾಡಿದ್ದಾರೆ ಅಂತ ಮಾಜಿ ಶಾಸಕ ವಸಂತ ಬಂಗೇರ ಆರೋಪಿಸಿದ್ದಾರೆ. ವಿದ್ಯುತ್ ವಂಚಿತರ ಮನೆಗೆ ಭೇಟಿ ನೀಡಿ ಸುದ್ದಿಗಾರರ ಜೊತೆಗೆ ಮಾತನಾಡಿದ್ರು. ಇಡೀ ತಾಲೂಕಿನಲ್ಲಿ ಬಹಳಷ್ಟು ಜನರಿಗೆ ಇದೇ ರೀತಿ ಮೋಸ ಆಗಿದೆ. ಇನ್ನಾದರೂ ವಿದ್ಯುತ್ ನೀಡಿ ಜನರಿಗೆ ನ್ಯಾಯವನ್ನು ಒದಗಿಸಬೇಕು ಅಂತ ಆಗ್ರಹಿಸಿದರು. ವೈರಿಂಗ್ ಕೆಲಸ ಆಗಿ ಆದರೂ ಕೂಡ ಮೀಟರ್ ಕೊಡಬಾರ್ದು. ಮೀಟರ್ ಕೊಡುವಂಥದ್ದು ಡಿಪಾರ್ಟ್ಮೆಂಟ್, ಬೆಳ್ತಂಗಡಿ AW ಕೊಡುವಂಥದ್ದು. ಅವ್ರು ನೋಡಬೇಕಿತ್ತು, ನೋಡಿ ತಿಳ್ಕೊಂಡು ಮಾಡಬೇಕಿತ್ತು. ಅವರು ಮೀಟರ್ ಕೊಟ್ಟರು, ಮೀಟರ್ ಜೋಡಣೆ ಮಾಡಿ ಇವರು ಪಾಪ ಕರೆಂಟ್ ಆಯಿತು, ಕರೆಂಟ್ ಬಂತು ಅಂತ ಹೇಳುವಂಥ ಭಾವನೆಯಿಂದ ಮಾಡಿದರು. ಚುನಾವಣೆಯಲ್ಲಿ ಆ ಪ್ರಯೋಜನವನ್ನು ಪಡೀಲಿಕ್ಕೆ ನೋಡಿದ್ರು. ನೋಡಿ ಈಗ 2 ವರ್ಷ ಕಳೀತು, 2 ವರ್ಷ 2 ತಿಂಗಳು ಕಳೀತು. ಮೀಟರ್ ನೇತಾಡ್ತಾ ಉಂಟು. ವೈರಿಂಗ್ ಕೆಲವು ಆಗಿದೆ, ಕೆಲವು ಕಡೆ ಆಗಿಲ್ಲ. ಆದರೆ ಅವ್ರ ಪಾಪ ಈಗ ಆಗ್ತದೆ ನಾಳೆ ಆಗ್ತದೆ ಅಂತ ಈಗ ಇದೆಲ್ಲ ಸ್ವಲ್ಪ ಗುಸುಗುಸು ಆಗಿ ಆ ಮೀಟರ್ನ ಕೊಂಡೋಗ್ಲಿಕ್ಕೆ ಬರ್ತಾ ಇದ್ದಾರೆ. ಕೆಲವು ಕಡೆ ತೆಗೆದಿಸಿ ಇರಿಸಿದ್ದಾರೆ. ಈ ರೀತಿ ಬಡವರನ್ನು ವಂಚಿಸುವಂಥ ಕಾರ್ಯ ಚುನಾವಣೆ ಸಂದರ್ಭ ನಡೀತದೆ ಅಂತೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ఎన్న కూడా దర్తది ఒటమది జర్త పడినీకి 700 రూపాయలు సంబళ కొడుతుండు. 1,000 రూపాయలు కొరడి పెటికి కొంత పోవడం గవర్నమెంట్ కొడు పాడినాకు ఏ రెండల వా రాజకీయ గవర్నమెంట్ కొడు కొనత పాడిన అయిన అయితే బడవరన్నకు 5 దాలు దుడ్డు దొరుకుతుంది దాల వా కానూను నెజ్జి ఆ తప్పు మళ్తుంది అయినా అకల్ కరెక్ట్ ಅದು ದತ್ತುಕೊಂಡವರನ್ನ 1,000 ರೂಪಾಯಿ ಕಟ್ಟೋಣ. ಕಾರ್ಯಕ್ರಮದಲ್ಲಿ ಅನಿಲ್ ಪೈ, ರಂಜನ್ ಗೌಡ, ಅಭಿನಂದನ್, ಹರೀಶ್ ಕುಮಾರ್ ಹಾಗೂ ಇತರರು ಉಪಸ್ಥಿತರಿದ್ದರು.